ಭಾರತ ಪಾಕಿಸ್ತಾನ ಯುದ್ಧ ಕಾಲದಲ್ಲಿ ಟರ್ಕಿ ಮತ್ತು ಅಜರ್ಬೈಜಾನ್ ದೇಶಗಳು ಪಾಕಿಸ್ತಾನದ ಪರ ನಿಂತುದರಿಂದ ಈ ದೇಶಗಳೊಡನೆ ವ್ಯಾಪಾರ ಸಂಬಂಧವು ಈಗ ನೆನಗುದಿಗೆ ಬಿದ್ದಿದೆ. ಸದ್ಯ ಭಾರತವು ಟರ್ಕಿಯಿಂದ ಆಮದಾಗುವ ಸೇಬು, ಮಾರ್ಬಲ್ಗಳನ್ನು ನಿಷೇಧಿಸಿದೆ. ಟರ್ಕಿಯ ವಸ್ತುಗಳನ್ನು ಬಹಿಷ್ಕರಿಸಲು ಭಾರತವು ಅನಧಿಕೃತವಾಗಿ ಕರೆ ನೀಡಿದೆ. ಟರ್ಕಿ ಮತ್ತು ಅಜರ್ಬೈಜಾನ್ಗಳು ಭಾರತದ ಆಪರೇಷನ್ ಸಿಂಧೂರವನ್ನು ಟೀಕಿಸಿದ್ದವು. ಟರ್ಕಿಯ ಶಸ್ತ್ರಾಸ್ತ್ರಗಳನ್ನು ಪಾಕಿಸ್ತಾನವು ಬಳಸಿದ್ದಾಗಿಯೂ ಹೇಳಲಾಗಿದೆ. ಈ ಎರಡು ದೇಶಗಳೊಡನೆ ಭಾರತ ವ್ಯಾಪಾರ ವ್ಯವಹಾರ ಇದ್ರೂ ಅದು ಸಣ್ಣ ಪ್ರಮಾಣ ಎನ್ನಲಾಗಿದೆ. ಭಾರತದ ಒಟ್ಟು ರಫ್ತಿನಲ್ಲಿ 1.5% ಮಾತ್ರ ಈ ಎರಡು ದೇಶ ಸೇರಿ ಇದೆ. ಹಾಗೆಯೇ ಈ ದೇಶಗಳಿಂದ ಮಾಡಿಕೊಳ್ಳುವ ಆಮದು ಪ್ರಮಾಣ ಕೂಡ ಭಾರತದ ಒಟ್ಟು ಆಮದಿನಲ್ಲಿ 1%ಕ್ಕಿಂತಲೂ ಕಡಿಮೆ ಮಾತ್ರ ಎನ್ನಲಾಗಿದೆ. ವ್ಯಾಪಾರ ಕಡಿಮೆ ಎಂದರೂ ಎಣ್ಣೆ, ಹೊಗೆಸೊಪ್ಪು, ಜಾನುವಾರು ಆಹಾರ, ಕಚ್ಚಾ ತೊಗಲು, ಸಾವಯವ ರಾಸಾಯನಿಕಗಳು ಎಂದು 3 ಡಜನ್ಗಳಷ್ಟು ವಸ್ತು ವಿಷಯಗಳು ಆಮದು ರಫ್ತಿನಲ್ಲಿ ಸೇರಿವೆ. बहुत जगह से आता है, विदेशों से सेब भी आता है। तुर्की को लेकर सेब की क्या बात चल रही है? तुर्की को लेकर सेब की यही बात है जो अभी तक सामने आई थी। जैसे मीडिया के माध्यम से पता चला था कि पाकिस्तान का सपोर्ट करा है तुर्की ने, तो तकरीबन 1200-1400 करोड़ का व्यापार तुर्की से सेब का होता है हमारा, इंडिया का, फ्रूट्स का और सेब का। और 2-4 चीज़ें हैं उसमें, 2-3 फ्रूट और आते हैं तुर्की से। तो हम लोगों ने ये डिसाइड कराया कि जैसे कि इसने पाकिस्तान का सपोर्ट किया है तो यानी कि तुर्की ने भी आतंकवाद का सपोर्ट किया है। तो इसलिए हमने उससे जितने भी अपना व्यापारिक संबंध है सब तोड़ने का फैसला लिया है और तकरीबन तोड़ ही चुके हैं। और हम नहीं चाहते कि कोई भी देश जो है वो हमारे से पैसे कमा के हमारे ही खिलाफ इस्तेमाल में करे, चाहे वो सेब हो या कुछ और फ्रूट हो। जो भी इम्पोर्टेड फ्रूट वगैरह आ रहे हैं तुर्की से खासतौर से, हम उनका घोर विरोध कर रहे हैं और उसके बाद में उनका बॉयकॉट कर रहे हैं कि हम कोई भी व्यापार तुर्की से नहीं करेंगे। अब जो सेब जो आने की बात है वो सेब भी आपने बंद करके स्टॉक पूरा कैंसिल करा दिया? हाँ, अभी तक जो हमने स्टॉक जो दिए हुए थे, जो रास्ते के हैं, देखो वो तो आएंगे ही आएंगे, लेकिन हमने फर्दर कोई ऑर्डर आगे नहीं दिए। ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ ಬೈಲ್, ಮಂಗಳೂರು.